ಹಿಂದೂ ಸಮಾಜದ ಹಿರಿಯರು ಸಮಾನ ಮನಸ್ಕರು ಒಟ್ಟು ಸೇರೊಂದು ರೂಪ ಪಡೆಯಿನ ಸನಾತನ ಹಿಂದೂ ಸೇವಾ ಪ್ರತಿಷ್ಠಾನದ ಉದಿಪನಲ್ಲೇಸು ಅಂಚನೆ ಸನಾತನ ಹಿಂದೂ ಧಾರ್ಮಿಕ ಸಭೆ ಶ್ರೀ ಕ್ಷೇತ್ರ ಕುತ್ತಾರದ ಶ್ರೀ ರಾಜರಾಜೇಶ್ವರಿ ಸಿದ್ಧಿವಿನಾಯಕ ಮಂದಿರದ ಲೋಕಯ್ಯಗಟ್ಟಿ ವೇದಿಕೆಡು ಫೆಬ್ರವರಿ 15 ತಾರೀಕು ಐತಾರ ಮಧ್ಯಾಹ್ನದ ರಾತ್ರಿ ಮುಟ್ಟ ನಡಪರೆ ಉಂಡು ಪಡೆದು ಪ್ರತಿಷ್ಠಾನದ ಸ್ಥಾಪಕ ಅಧ್ಯಕ್ಷರು ಸುರೇಶ್ ಚೌಟ ಕಕ್ಕೆ ಮಜಲ್ ಸುದ್ದಿಗೋಷ್ಠಿ ತೆರಿಪಾದರು. ಸನಾತನ ಹಿಂದೂ ಸೇವಾ ಪ್ರತಿಷ್ಠಾನದ ಉದಿಪನ ಬೊಕ ಸನಾತನ ಧರ್ಮಸಭೆ ಫೆಬ್ರವರಿ 15 ತಾರೀಕು ಬಯ್ಯಡು ಆಜಿಗಂಟೆಗೆ ಶ್ರೀ ಕ್ಷೇತ್ರ ಕುತ್ತಾರು ಶ್ರೀ ರಾಜರಾಜೇಶ್ವರಿ ಸಿದ್ಧಿವಿನಾಯಕ ದೇವಸ್ಥಾನದ ದಿವಂಗತ ಲೋಕಯ್ಯಗಟ್ಟಿ ವೇದಿಕೆಡು ಬೇತೆ ಬೇತೆ ಸಾಂಸ್ಕೃತಿಕ ಕಾರ್ಯಕ್ರಮಗಳೊಟ್ಟಿಗೆ ನಡಪರೆ ಉಂಡು ಪಡೆದು ಸಮಿತಿದ ಅಧ್ಯಕ್ಷರು ಸುರೇಶ್ ಚೌಟ ಸುದ್ದಿಗೋಷ್ಠಿ ವಿವರ ಕೊರಿಯರು. ಸೇವಾ ಪ್ರತಿಷ್ಠಾನದ ಉದ್ಘಾಟನಾ ಸಮಾರಂಭ ಬರುವ ಫೆಬ್ರವರಿ 15ನೇ ಆದಿತ್ಯವಾರ ನಮ್ಮ ಕುತ್ತಾರ ಪರಿಸರದಲ್ಲಿರುವ ಶ್ರೀ ರಾಜರಾಜೇಶ್ವರಿ ಅಮ್ಮನವರ ದೇವಸ್ಥಾನದ ವೇದಿಕೆಯಲ್ಲಿ ನಡೆಯಲಿದೆ. ದಿವಂಗತ ಲೋಕಯ್ಯಗಟ್ಟಿ ವೇದಿಕೆಯಲ್ಲಿ ಸಮಾರಂಭ ಭಾರಿ ವಿಜೃಂಭಣೆಯಿಂದ ನಡೆಯುವಂಥ ವ್ಯವಸ್ಥೆ ಆಗಿದೆ. ಸಮಾರಂಭದಲ್ಲಿ ನಮ್ಮ ಸನಾತನ ಹಿಂದೂ ಪ್ರತಿಷ್ಠಾನದ ಉದ್ಘಾಟನೆ, ಲಾಂಛನ ಬಿಡುಗಡೆ ಹಾಗೂ ಇನ್ನಿತರ ಕಾರ್ಯಗಳು ವ್ಯವಸ್ಥಿತವಾಗಿ ನಡೆಯಲಿಕ್ಕೆ ಇದೆ. ಕಾರ್ಯಕ್ರಮವನ್ನು ಉದ್ಘಾಟನೆ ಮಾಡಲಿಕ್ಕೆ ಸುರೇಶ್ ನಮ್ಮ ರಾಜಾಜಿನಗರದ MLA ಅವರು ಆಗಮಿಸಲಿದ್ದಾರೆ. ಹಾಗೆ ನಮ್ಮ ಕಾರ್ಯಕ್ರಮದ ಅಧ್ಯಕ್ಷನಾದ ನಾನೇ ವಹಿಸಿಕೊಂಡು ನಮ್ಮ ಕಾರ್ಯಕ್ರಮದಲ್ಲಿ ಶ್ರೀ ಪ್ರಕಾಶ್ ಎಸ್ ರಾಷ್ಟ್ರೀಯ ಸ್ವಯಂ ಸೇವಕರು ಸೇವಾ ಸಂಘ ಕರ್ನಾಟಕ ದಕ್ಷಿಣ ಪ್ರಾಂತದ ಸಹ ಕಾರ್ಯವಾಹಕರು ನೆರವೇರಿಸಲಿದ್ದಾರೆ. ಮುಖ್ಯ ಅತಿಥಿಗಳಾಗಿ ವಿನೀತ್ ಶೆಟ್ಟಿ ಪುಲ್ಯಗುದ್ದು, ಉದ್ಯಮಿ ಮುಂಬೈ. ಮುಖ್ಯ ಅತಿಥಿಗಳಾಗಿ ಇನ್ನೋರ್ವರು ಐಕಲ ಹರೀಶ್ ಶೆಟ್ಟಿ ಜಾಗತಿಕ ಬಂಟರ ಸಂಘದ ಅಧ್ಯಕ್ಷರು. ಸಮಾನ ಮನಸ್ಕರನ್ನು ಒಟ್ಟು ಸೇರ ಒಂದು ರೂಪ ಪಡೆಯಿನ ಈ ಹೊಸ ಸಂಘಟನೆ ಧರ್ಮ ಜಾಗೃತಿ ಮೂಡಿಸಾವನಿ, ಸುತ್ತಮುತ್ತಲದ ಪ್ರದೇಶದ ಧಾರ್ಮಿಕ ಶ್ರದ್ಧೆಯನ್ನು ಪಸರಿಸಾವನಿ, ಅಂಚನೆ ಆರ್ಥಿಕ ಬೊಕ ದೈಹಿಕವಾದ ಅಶಕ್ತರಾದ ಪುನಕ್ಲೆಗೆ ಸಗಾಯ ಕೊರ್ಪಿನ ಉದ್ದೇಶಡು ಶುರುವಾತನು. ಬೆಂಗಳೂರು ರಾಜಾಜಿನಗರದ ಶಾಸಕರು ಸುರೇಶ್ ಕುಮಾರ್ ಪ್ರತಿಷ್ಠಾನನು ಉದಿಪನ ಮಲ್ಪೆರ ಉಲ್ಲೇರು. ಅಂಚನೆ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಕರ್ನಾಟಕ ದಕ್ಷಿಣ ಪ್ರಾಂತ್ಯ ಸಹ ಕಾರ್ಯವಾಹರು ಪ್ರಕಾಶ್ PS ಲಾಂಛನನು ಅನಾವರಣ ಮನ್ಪೆರ ಉಲ್ಲೇರು ಪಂಡದು ಸುರೇಶ್ ಚೌಟೇರು ಸುದ್ದಿಗೋಷ್ಠಿ ವಿವರ ಕೊರಿಯರು. ಹಾಗೆ ನಮ್ಮ ವಿಧಾನ ಪರಿಷತ್ ಸದಸ್ಯರಾದ ಕಿಶೋರ್ ಕುಮಾರ್ ಮೊಟ್ಯಾಡಿ ಅವರು, ಹಾಗೆ ನಮ್ಮ ಮಾಜಿ ಸಂಸದರಾದ ನಳಿನ್ ಕುಮಾರ್ ಕಟೀಲ್ ಅವರು, ಅವಿನಾಶ್ ಕುಮಾರ್ KS ಡೈರೆಕ್ಟರ್ ಕುಮಾರನ್ ಪ್ರೈವೇಟ್ ಲಿಮಿಟೆಡ್ ಕನ್ಯಾಕುಮಾರಿ, ಲಾಂಚುಲಾಲ್ KS ಅಸ್ಟ್ರಾ ಗ್ರೂಪ್ ಮಂಗಳೂರು, ಕೃಷ್ಣ ಶೆಟ್ಟಿ ಕೆಳಗಿನ ಕೊಡಗಲ್ಗುತ್ತು, ಅಶ್ವಿನಿ ಪುತ್ರನ್ ಬೋಳೂರು, ಹರೀಶ್ ಕುತ್ತಾರು, KT ಸುವರ್ಣ ಮಾಜಿ ನಿರ್ದೇಶಕರು ಹಿಂದುಳಿದ ಆಯೋಗ ಸಮಿತಿ ಕರ್ನಾಟಕ ರಾಜ್ಯ, AK ಶೇಖರ್ ಆಡಳಿತ ಮುಖ್ಯಸ್ಥರು ಉಮಾಮಹೇಶ್ವರಿ ದೇವಸ್ಥಾನ ಕಾಪಿಕಾಡು, ಸುರೇಶ್ ಭಟ್ನಗರ್ ಸಹಸಿರು ದಕ್ಷಿಣ ಕನ್ನಡ ಜಿಲ್ಲಾ ಧಾರ್ಮಿಕ ಪರಿಷತ್, ಚಂದ್ರಶೇಖರ್ ಗಟ್ಟಿಗುಂಡ್ಯ ಉದ್ಯಮಿ ಮುಡಿಪು, ಶ್ರೀಮತಿ ಪ್ರಫುಲ್ಲ ದೇವಡಿಗ ಸಮಾಜ ಸೇವಕಿ ಮಂಗಳೂರು. ಇವರೆಲ್ಲರ ಜನ ಉಪಸ್ಥಿತಿಯಲ್ಲಿ ಕಾರ್ಯಕ್ರಮ ನಡೆಯಲಿಕ್ಕಿದೆ. ಕಾರ್ಯಕ್ರಮದಲ್ಲಿ ಹಿಂದೂ ಸಂಘಟನೆಯಲ್ಲಿ ಅವಿರತವಾಗಿ ದುಡಿದಂತಹ ಹಿರಿಯ ವ್ಯಕ್ತಿಗಳಿಗೆ
ಸನ್ಮಾನ ಗೌರವವನ್ನು ಮಾಡುವಂಥ ವ್ಯವಸ್ಥೆಯನ್ನು ಮಾಡಲಾಗಿದೆ. ಈ ಕಾರ್ಯಕ್ರಮದ ಹೊತ್ತಿಗೆ ನಮ್ಮ ಮಾಜಿ MLA ಆದಂಥ ಜಯರಾಮ್ ಶೆಟ್ಟಿ ಕುತ್ತಾರು ಇವರ 80ನೇ ವರ್ಷದ ಹುಟ್ಟುಹಬ್ಬದ ಜಯ ರಾಮ ವಿಧಿನಂದನೆ ಎಂಬ ಕಾರ್ಯಕ್ರಮವನ್ನು ಮಾಡಲಿದ್ದೇವೆ. ನಾವು ಸನ್ಮಾನಿಸುವಂತಹ ಗೌರವವನ್ನು ನೀಡುವಂತಹ ವ್ಯಕ್ತಿಗಳು ಡಾಕ್ಟರ್ MB ಪುರಾಣಿಕ್ ಅಧ್ಯಕ್ಷರು, ಶಾರದಾ ಸಮೂಹ ವಿದ್ಯಾಸಂಸ್ಥೆ ಮಂಗಳೂರು, CP ಅನಂತಕೃಷ್ಣ ಪಾಟೀಲ್ MB LLB, ಸನಾತನ ಹಿಂದೂ ಸೇವಾ ಪ್ರತಿಷ್ಠಾನ, ಇದರ ಎಲ್ಲ ಪದಾಧಿಕಾರಿಗಳಿಗೂ ಹಾಗೂ ಪತ್ರಿಕಾ ಮಾಧ್ಯಮದವರಿಗೆ ಸನಾತನ ಹಿಂದೂ ಸೇವಾ ಪ್ರತಿಷ್ಠಾನದ ಪರವಾಗಿ ಧನ್ಯವಾದಗಳು. ಸನಾತನ ಹಿಂದೂ ಸೇವಾ ಪ್ರತಿಷ್ಠಾನದ ಪ್ರಧಾನ ಸಂಚಾಲಕರು ಪವಿತ್ರ ಕುಮಾರ್ ಗಟ್ಟಿ ಕುತ್ತಾರ್, K ಕೃಷ್ಣ ಶೆಟ್ಟಿ ತಾಮರ್, ಪ್ರಧಾನ ಕಾರ್ಯದರ್ಶಿ ದಿನೇಶ್ ಗಟ್ಟಿ ಕುತ್ತಾರ್, ಜತೆ ಕಾರ್ಯದರ್ಶಿ ಲತೀಶ್ ರೈ ಅಂಬ್ಲಮೊಗರು, ರಾಮಚಂದ್ರ ಶೆಟ್ಟಿ ಸಂತೋಷ್ ನಗರ, ಸುರೇಶ್ ಶೆಟ್ಟಿ ಅಂಬ್ಲಮೊಗರು ಈ ಪೊರ್ತು ಒಟ್ಟಿಗೆ ಇದ್ದೇರು.